ದಶಪ್ರಹರಣಧಾರಿಣಿ ಕಮಲಾ ಕಮಲದಳ ವಿಹಾರಿಣಿ. ಸಿಪಿಐ ನಾಯಕಿ ಹಿಂದೂ ಸಮಾವೇಶದಲ್ಲಿ ಭಾಗಿ. ಪಕ್ಷದಿಂದ ಸುಂದರಿ ಶೆಟ್ಟಿಗೆ ಕಾರಣ ಕೇಳಿ ನೋಟಿಸ್ ಜಾರಿ. ಮೀಂಜಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಹಾಗೂ ಸಿಪಿಐ ಜಿಲ್ಲಾ ಕೌನ್ಸಿಲ್ ಸದಸ್ಯೆ ಸುಂದರಿ ಶೆಟ್ಟಿ ಅವರು ಆರ್ಎಸ್ಎಸ್ ನೇತೃತ್ವದ ಹಿಂದೂ ಸಮಾಜೋತ್ಸವದಲ್ಲಿ ಪಾಲ್ಗೊಂಡಿರುವುದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸೈದ್ಧಾಂತಿಕವಾಗಿ ಸಂಘ ಪರಿವಾರವನ್ನು ವಿರೋಧಿಸುವ ಕಮ್ಯುನಿಸ್ಟ್ ಪಕ್ಷದ ಹಿರಿಯ ನಾಯಕಿಯೇ ಇಂತಹ ಸಮಾವೇಶದಲ್ಲಿ ಕಾಣಿಸಿಕೊಂಡಿರುವುದು ಪಕ್ಷಕ್ಕೆ ತೀವ್ರ ಮುಜುಗರ ಉಂಟುಮಾಡಿದೆ. ಮೀಂಜದಲ್ಲಿ ನಡೆದ ಏಕತಾ ಸಮ್ಮೇಳನದಲ್ಲಿ ಸುಂದರಿ ಶೆಟ್ಟಿಯವರು ಭಾರತಾಂಬೆಯ ಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ದಲ್ಲದೆ ವೇದಿಕೆಯಲ್ಲಿ ಭಾಷಣವನ್ನು ಮಾಡಿದ್ದಾರೆ. ಸಂಘದ ಶತಮಾನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾದ ಈ ನಡವಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸಿಪಿಐ ಜಿಲ್ಲಾ ಘಟಕ ಕೂಡಲೇ ಸ್ಪಷ್ಟನೆ ನೀಡುವಂತೆ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಶಿಸ್ತು ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆಗಳಿದ್ದು, ಈ ಘಟನೆ ಕಾಸರಗೋಡು ಜಿಲ್ಲಾ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ನಂಗೆ ಮಾತ್ರೆಗಳ ಒಂಜಿ ಸಂತೋಷದಿನ ಹಿಂದೂ ಧರ್ಮದ ಮಂಡ ಐದು ರಾಷ್ಟ್ರೀಯ ಜಾತಿ ಮತ ರಾಷ್ಟ್ರ ಪಕ್ಷ ಅವುಲ ಇಜ್ಜಿ ಯಾನ ರಾಜ್ಯಕ್ಕೆ ಮಾತ್ರೆಗಳುಂಡು. ಇದು ಹಿಂದೂ ಧರ್ಮದ ಕಾರ್ಯಕ್ರಮ. ಇದಕ್ಕೆ ಮಾತ್ರೆಗಳ ಬರೋಲಿ ಈ ಕಾರ್ಯಕ್ರಮಕ್ಕೆ ಮಾತ್ರೆಗಳ ಭಾಗವಹಿಸೋದು. ಜೆಟ್ ರಾಜ್ಯಕ್ಕೆ ತೋಜೆಯರೆಜ್ಜಿ ಜೆಟ್ ರಾಜ್ಯಕ್ಕೆ ಪುದರಿಜ್ಜಿ ಹಿಂದೂ ರಾಜ್ಯೋತ್ಸವ ಒಂದೇ ಮಾತ್ರ ಒಪ್ಪನೆ ನಮಗೆ ಮಾತ್ರೆಗಳ ಈ ಸಮಾಜ ಹಿಂದೂ ಸಮಾಜೋತ್ಸವಕ್ಕೆ ಭಾಗವಹಿಸಿನ ಈಕಲೆ ಮಾತ್ರೆಗಳ ಪ್ರತ್ಯೇಕೆಯನ್ನ ಅಭಿನಂದನೆ ದಯಬನ್ನಾಗ ನಮ್ಮ ಪಂಚಾಯತಿಡು ನಮ್ಮ ಮೀಂಜ ಪಂಚಾಯತಿ ಕಡೆ ನಮ್ಮರೆಯನ್ನ ಪ್ರಕಾಶನ್ ನಿರ್ಪಂಡಿರು ರಡ್ಡು ವಾರ್ಡು ಕೋಳಿರುಲ ಹರಿಯಾಲ ರಡ್ಡು ವಾರ್ಡು ನಮಗೆ ಬುಡ್ದು ಹೋತು ನಮಗೆ 17 ವಾರ್ಡು ಈ ಪಂಚಾಯತಿ ಇತ್ತೆ ಆಂಡಲ ನಂಗೆ ತಿಕ್ಕುನಿ 15ನೇ ವಾರ್ಡು ರಡ್ಡು ವಾರ್ಡು ಅಂಚಿಂಚನಗ ಐಟು ಅಂತ ಜನ ಕಮ್ಮಿ ತೋಜುಂಡು ಆಂಡಲ ಭಾರಿ ಸಂತೋಷ. ಎಲ್ಲೆಲ್ಲೇ ಜೋಕುಲು ಕಾರ್ಯಕ್ರಮ ನಂಗೆ ತೂಡೋಣ ಒಂದು ಭಾಗ್ಯ.